ಮೊಹಮ್ಮದ್ ಜುಮಾ ಮಸೀದಿ ತುಂಬೆ ಇದರ ನೇತೃತ್ವದಲ್ಲಿ ಎಂಜೆಎಂ ತುಂಬೆ ಮಾದಕ ಮುಕ್ತ ಅಭಿಯಾನ ಸಮಿತಿ ಇದರ ವತಿಯಿಂದ ಮಾದಕ ವ್ಯಸನ ನಿಲ್ಲಿಸೋಣ, ಗೌರವ ಜೀವನ ಸಾಗಿಸೋಣ ಎಂಬ ಧ್ಯೇಯ ವಾಕ್ಯದಡಿ ಜಮಾಅತಿನ ಕಡೆ ಮಾದಕಯುಕ್ತ ತುಂಬೆಯ ಕಡೆ ಮಾದಕ ವ್ಯಸನದ ವಿರುದ್ಧ ನವೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ ಜನಜಾಗೃತಿ ಅಭಿಯಾನ ನಡೆಯಲಿದೆ ಎಂದು ಮಾದಕ ಮುಕ್ತ ಅಭಿಯಾನದ ಸಮಿತಿ ಸಂಚಾಲಕ ಅಬ್ದುಲ್ ಕಬೀರ್ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಜನಸಂಖ್ಯೆ ಹೇಳುವುದಿದ್ರೆ 2011ರ ಮಾಹಿತಿ ಕರಾರುವಕ್ಕಾಗಿ 6284, ಈಗ ಬಹುಶಃ ಒಂದು 8000 ಅಥವಾ 8,500. ಮನೆ ಪಂಚಾಯತ್ ಮಾಹಿತಿ ಪ್ರಕಾರ 1584 ಅಥವಾ 1600. ಆದರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇಲ್ಲಿ ತುಂಬಾ ಹೆಚ್ಚಿದೆ. ಇದು ಒಂದು ಚಿಕ್ಕದಾದ ಒಂದು ಕಾಸ್ಮೋಪಾಲಿಟನ್ ಗ್ರಾಮ ಅಂತ ಹೇಳುವುದು. ಯಾಕಂದ್ರೆ ಉತ್ತರ ಭಾರತದವರು, ದಕ್ಷಿಣ ಭಾರತದವರು, ಪಶ್ಚಿಮ ಭಾರತದವರು, ಪೂರ್ವ ಭಾರತದವರು ಎಲ್ಲರೂ ಅಲ್ಲಿದ್ದಾರೆ. ಯಾಕಂದ್ರೆ ಈ ಕೈಗಾರಿಕೆಗಳಲ್ಲಿ ಹೆಚ್ಚು ಲೇಬರ್ಸ್ ಅಲ್ಲಿಗೆ ಬೇಕಾಗ್ತದೆ. ಹಾಗಾಗಿ ಹೆಚ್ಚು ಅವರಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಹೀಗೆಲ್ಲ ಇರುವಾಗ ಇಲ್ಲಿ ಹೆಚ್ಚಿನ ಯಾರಿಗಲ್ಲಿಯ ಸಾಮಾಜಿಕ ನಾಯಕರಿಗೆ ಯಾರು ಬರ್ತಾರೆ ಹಿಡಿತ ಒಂದು ಇಲ್ಲ. ಮೊದಲು ನಮ್ಮ ಇದರಲ್ಲಿ ಅಂದರೆ ಡಾಕ್ಟರ್ ಅಹಮದ್ ಅಲಿ ಬಸ್ತಿ ವಾಮನಶನೆಯಲ್ಲಿ ಬೇಕಾಗಿ